ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ಲ? ನಾನು ಅನುರಾಗ್, ನಾನು ಶಿರೀಶ್, ನಾನು ದಿವ್ಯ, and we are Karavalicousinz. ಇವತ್ತೊಂದು ನಮ್ಗೆ ಸ್ಪೆಷಲ್ ಡೇ, ತುಂಬಾ ಸ್ಪೆಷಲ್ ಡೇ. ಯಾಕೆಂದ್ರೆ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೇವೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲಾ ಸಬ್ಸ್ಕ್ರೈಬರ್ಗೆ, ವ್ಯೂವರ್ಸ್ಗೆ ತುಂಬಾ ಧನ್ಯವಾದ. ನಿಮ್ಮಿಂದಾಗಿ ನಾವು ಈ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ಲಿ ಮಾಡ್ಲಿಕ್ಕೆ ಸಾಧ್ಯವಾಯಿತು. ನಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡಿದ ಎಲ್ಲರೂ, ಫ್ರೆಂಡ್ಸ್ ಆಗ್ಲಿ ರಿಲೇಟಿವ್ಸ್ ಆಗಿ ನಮಗಿಂತ ಜಾಸ್ತಿ ಎಫರ್ಟ್ ಹಾಕಿದ್ದೀರಿ. ಸೊ ಅವರಿಗೆಲ್ಲರಿಗೂ ನಮ್ಮ ಈ ಚಾನಲ್ ಥ್ರೂ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು ನಮ್ಗೆ. ಅಂದ್ರೆ ನಾವು ಇದು ಸ್ಟಾರ್ಟ್ ಮಾಡುವಾಗ ನಮ್ದು ಡ್ರೀಮ್ ಇದ್ದದೆ 1000 ಸಬ್ಸ್ಕ್ರೈಬ್. ಇದು ಒಂದು ಹೇಗಾದ್ರೂ ಮಾಡಿ ರೀಚ್ ಆಗ್ಬೇಕು. 10, 20, 50 ವಿಡಿಯೋ ಹಾಕಿದ್ರು ರೀಚ್ ಆಗ್ಬೇಕು. ಹೇಗೆ ಅದರ ನಂತರ ಆ ಒಂದು ಯೂಟ್ಯೂಬ್ ಫ್ಯಾಮಿಲಿ ಒಟ್ಟಿಗೆ ನಾವು ಕಂಟೆಂಟ್ ಹಾಕಿಕೊಂಡು ಮುಂದುವರಿಯುವ ಸ್ಲೋಲಿ ಅಂತ ಇಂಥದ್ದು ಪ್ಲಾನ್. ನೋಡು, ಈಗ ನಾವೆಷ್ಟು 3 ವ್ಲಾಗ್ ಹಾಕಿದ್, ಮೈನ್ ವ್ಲಾಗ್ ವಿದಿನ್ 1 ಮಂತ್ ನಾವು ಕಂಪ್ಲೀಟ್ ಮಾಡಿ. ತುಂಬಾ ದೊಡ್ಡ ಅಚೀವ್ಮೆಂಟ್ ನಮ್ಗೆ. ಯಾಕೆಂದ್ರೆ ನಾವು 3 ಇದ್ದೇವೆ ಈ ವ್ಲಾಗ್ ಅಲ್ಲಿ. ಇವರು ಇರೋದು ಇವರು ದುಬೈ, ನಾನು ಶಾರ್ಜಾ. ಅಂದ್ರೆ ಒಂದು ಬೇರೆ ಬೇರೆ ಸ್ಟೇಟ್, ಊರಲ್ಲಿ ಬೇರೆ ಬೇರೆ ಸ್ಟೇಟ್ ಇಂದ ಬರ್ಬೇಕು, ಒಂದು ವ್ಲಾಗ್ ಆಗ್ಬೇಕು. ತುಂಬಾ ಕಷ್ಟ. ಇನ್ನು ಮುಂದಕ್ಕೂ ನಮ್ಗೆ ತುಂಬಾ ಕಷ್ಟ ಆಗ್ಬೋದು. ನಾವು ಸ್ಟಾರ್ಟ್ ಮಾಡಿದ್ದೇವೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು. ತುಂಬಾ ಖುಷಿ ಆಗ್ತಾ ಉಂಟು ಇಷ್ಟು ಬೇಗನ. ಸೊ ನಾವು ಇದನ್ನೊಂದು ಸೆಲೆಬ್ರೇಟ್ ಮಾಡುವ ಅಂತ ಡಿಸೈಡ್ ಮಾಡಿದ್ದೇವೆ. ಒಂದು ಸಣ್ಣ ಮಟ್ಟದಲ್ಲಿ ಸೆಲೆಬ್ರೇಷನ್, ಸ್ವಲ್ಪ ಸ್ಪೆಷಲ್ ಮಾಡುವ ಅಂತ ಹೇಳಿದ್ರೆ ಗೊತ್ತಿಲ್ಲ. ನೋಡುವ, ನೀವು ನಮ್ಮೊಂದಿಗೆ ಬನ್ನಿ. ನಾವು ರೆಡಿಯಾಗಿ ಬರ್ತೇವೆ. ಬಾಯ್ 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 ಬಾಯ್. ಎಲ್ಲೇ ಇದು ಕಟ್ ಮಾಡೋದು? ಎಲ್ಲಿ ನೋಡುವ, ಫುಲ್ ವಿಡಿಯೋ ನೋಡ್ಲಿ ಅವರು ಎಲ್ಲರೂ. ಎಲ್ಲೇ ಕಟ್? ಇದು ನೋಡಿ, ನಮ್ಮ ಅಕ್ಕನ ಹಸ್ಬೆಂಡು, ನಮ್ಮ ಭಾವ. ಕೈಯೇ ಬಿಡ್ತಾ ಇಲ್ಲ ನನ್ನದು ಭಾವ, ನಮ್ದು. ನಾವು ಒಂದು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಒಂದು ರೆಸ್ಟೋರೆಂಟ್ ಬಂದಿದ್ದೇವೆ ನೋಡಿ, ಟೇಸ್ಟ್ ಅಂಡ್ ಮೋರ್. ಓಕೆ, ಸೊ ಇಲ್ಲಿಯ ಸ್ಟಾಫ್ ಒಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಇದ್ದೇವೆ. ಊಟಿ, ಓಕೆ. ನಜೀಬ್ ಫ್ರಮ್ ಊಟಿ. ಓಕೆ, ನೀವೆಲ್ಲ ಹನಿಮೂನಿಗೆ ಹೋಗ್ತೀರಲ್ಲ ಊಟಿಗೆ? ನೀವೆಲ್ಲಿಗೆ ಹೋದದ್ದು? ಬಾಲಿಗೆ ಹೋದ? ಸ್ವಲ್ಪ ಇವರು ಮ್ಯಾನೇಜರ್ ಇದೆ. ಅದು ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್. ಅದು 1 ವರ್ಷ. ನಿಮ್ಮ ಮನೆಯಲ್ಲಿ ಅರ್ಥ ಆಗ್ತದಲ್ಲ ಆಡಿಯನ್ಸಿಗೆ, ಎಲ್ಲರಿಗೂ ಅರ್ಥ ಆಗ್ತದಂತ. ಮಿರ್ಜಾ ಮುರ್ಷೀದ್, പിന്നെ ಮೊಹಮ್ಮದ್ ಅಲಿ. ಇಲ್ಲಿ ನಾವು ಮೇನ್ ಬಂದ ರೀಸನ್ ಏನಂದ್ರೆ, ನಾವು ಆರ್ಡರ್ ಮಾಡ್ತೇವೆ ಹೋಟೆಲ್ ಅಲ್ಲಿ. ಲಾಸ್ಟಿಗೆ ನೀವು ಒಮ್ಮೆ ಅದು ಥ್ಯಾಂಕ್ಸ್ ಹೇಳ್ತೀರಾ. ನಿಮ್ಗೊಂದು ಫುಡ್ ಒಂದು ಡೆಲಿವರಿ ಮಾಡ್ತೇವೆ. ಸ್ವಲ್ಪ ಡೆಲಿವರಿ ಲೇಟ್ ಆದ್ರೆ, 5 ನಿಮಿಷ ಲೇಟ್ ಆದ್ರೆ, ಹಲೋ ಇದಾರೆ ಬಾಯ್ ಅಂತ ಹೇಳಿ ತುಂಬಾ ನಾವು ಎಕ್ದಮ್ ಕೋಪ ಮಾಡಿಕೊಳ್ತೇವೆ ಅವ್ರ ಮೇಲೆ ಅಲ್ವಾ. ಅದಕ್ಕೆ ಮೊದಲು ಡೆಲಿವರಿ ಮಾಡಿ ನೀವು ಥ್ಯಾಂಕ್ಸ್ ಹೇಳ್ತೀರಾ? ಇಲ್ಲ. ಅದೇ ನೀವು ಸಹ ಇಲ್ಲಿಂದ ಒಂದು ಥಿಂಕ್ ಮಾಡ್ಬೇಕು. ಇನ್ನು ಮುಂದೆ ಯಾವತ್ತು ನಾವೊಂದು ಫುಡ್ ಆನ್ಲೈನ್ ಆಗಲಿ ಅಥವಾ ಹೋಗಿ ಹೋಟೆಲಲ್ಲಿ ಹೋಗಿ ತಿಂತೇವೆ, ಅವರಿಗೆ ಒಂದು ಯಾವತ್ತೊಂದು ಥ್ಯಾಂಕ್ಸ್ ಟಿಪ್ಸ್ ಕೊಡ್ತೀರಿ. ನೀವು ಟಿಪ್ಸ್ ಖುಷಿ ಆಗ್ತದೆ. ಬಟ್ ಸ್ಟಿಲ್ ಒಂದು ಕಿಚನ್ ಸ್ಟಾಫ್ ಇದ್ದಾರೆ, ನಾವು ನಮ್ಮ ಹೆಲ್ತ್ ಮೇಲೆ ತುಂಬಾ ಒಂದು ಕೇರ್ಫುಲ್. ಅವರು ಒಂದು ಕ್ವಾಲಿಟಿ ಫುಡ್ ಕೊಡ್ತಾರೆ, ಅವರಿಗೂ ಟೆನ್ಷನ್ಸ್ ಎಲ್ಲ ಇರ್ತದೆ. ಆದ್ರೂ ಅವರು ಫುಲ್ ಎಫರ್ಟ್ ಹಾಕಿ ಅಷ್ಟು ಒಳ್ಳೆ ಫುಡ್ಡು, ರುಚಿಕರವಾದ ಫುಡ್ ನಮಗೆ ಸರ್ವ್ ಮಾಡ್ತಾರೆ. ಅಥವಾ ಸರ್ವ್ ಮಾಡೋ ವೇಟರ್ಸ್ ಆಗಲಿ, ಯಾರಿಗಾದ್ರು ಯಾವತ್ತೂ ಸಹ ನೆನಪಿಟ್ಕೊಂಡು ಒಂದು ಥ್ಯಾಂಕ್ಸ್, ಒಂದು ಸ್ಮೈಲ್ ಡೆಫಿನೆಟ್ಲಿ ನೀವು ಕೊಡ್ಬೇಕು. ಸೊ ಎವ್ರಿ ಟೈಮ್ ನೀವು ಹೋಟೆಲ್ಗೆ ಹೋದಾಗ ಇದೊಂದು ಇದನ್ನ ನೆನಪಿಟ್ಕೊಳ್ಳಿ, ತುಂಬಾ ಅವರಿಗೆ ಖುಷಿ ಆಗ್ತದೆ. ಸೊ ನಾವು ಇಲ್ಲಿಗೆ ಬಂದ ಉದ್ದೇಶ ಸಹ ಅವರೊಟ್ಟಿಗೆ ಈ ಒಂದು ನಮ್ಮ ಹ್ಯಾಪಿನೆಸ್ ಅನ್ನು ಸೆಲೆಬ್ರೇಟ್ ಮಾಡಿ ಅವರೊಟ್ಟಿಗೆ ಸಹ ಈ ಒಂದು ಖುಷಿಯನ್ನು ಹಂಚಿಕೊಳ್ಳುವ ಅಂತ ಹೇಳಿ ಬಂದಿದ್ದೇವೆ. ಸೊ ನಮ್ಮ ಇನ್ನೊಂದು ಯೂಟ್ಯೂಬರ್ ಬಂದಿದ್ದಾರೆ ಇವಾಗ. ಆಕ್ಚುಲಿ ಕಂಗ್ರಾಚುಲೇಷನ್ಸ್ Karavalicousinz ಸರ್ ಆ್ಯಂಡ್ಗೆ. ಕನ್ನಡ ಅಂತ ಇದ್ದವೆಲ್ಲ ಕಮ್ಮಿ ಇರ್ಬೇಕು. ತುಳು ಲಾಗರ್ ಆಯ್ತು, ನಮ್ಮ ತುಳು ಲಾಗರ್.
ಇವರು ಹೇಳಿದ್ರೆ ಇವರು ಇಲ್ಲ ಇಲ್ಲ ಇವ್ ಮಾಡಿ 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 ಮಾಡಿ. ಅಂದ್ರೆ ನಾವು ವ್ಲಾಗ್ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಇವರ ವ್ಲಾಗ್ಸ್ ನೋಡಿ ಇವರು ತುಳು ವ್ಲಾಗ್ ಮಾಡ್ತಿದ್ದಾರೆ. ಸೊ ನಮ್ಮ ಸಬ್ಸ್ಕ್ರೈಬರ್ ಆಲ್ರೆಡಿ ಇರ್ಬೋದು, ಆದ್ರೂ ಯಾರಾದ್ರೂ ಇಲ್ಲದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಶೈವನ್ ವ್ಲಾಗ್ಸ್, ತುಳು ವ್ಲಾಗ್ಸ್ ತುಂಬಾ ಎಷ್ಟು 11,000 12,000 ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಇದ್ದಾರೆ. ತುಂಬಾ ಫೇಮಸ್ ಸೆಲೆಬ್ರಿಟಿ ನಮ್ದು ಅಟ್ರಾಕ್ಷನ್ಸ್. ಸೊ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ನಮ್ಮ ಈ ಒಂದು ಸೆಲೆಬ್ರೇಷನ್ ಅಲ್ಲಿ, ಒಂದು ಹ್ಯಾಪಿನೆಸ್ ಅಲ್ಲಿ ಇವರು ಸಹ ನಮ್ಮೊಟ್ಟಿಗೆ ಇರಬೇಕು ಅಂತ ಒಂದು ಆಸೆ ಇತ್ತು. ಸೊ ಪ್ರೀತಿ ಇಟ್ಟುಕೊಂಡು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಯಾಕೆ ಲೇಟ್ ಬಂದದ್ದು? Hi, hello. ಯಾಕೆ ಲೇಟ್? ಹಲೋ ಬೇಡ ಅಲ್ಲ, ಯಾಕೆ ಲೇಟ್ ಬಂದದ್ದು ಅಂತ ಕೇಳಿ. We are very busy with family. ಫ್ಯಾಮಿಲಿಯಾ? ಫ್ಯಾಮಿಲಿ ಇಲ್ಲಿ ಇದ್ದಾರೆ ಮಾರೆ. ಅವರಲ್ಲಿದ್ದಾರೆ, ನನಗೆ ಇನ್ನೊಂದು ಉಂಟಲ್ಲ ಫ್ಯಾಮಿಲಿ, ನನ್ನ ಮಗ. ಹಾಯ್ ರಿದ್ದು. Say hi. Say hi. Welcome to Karavalicousinz. Hi Karavalicousinz. Hi, Karavalicousinz. How many subscribers Ritu? 1,000. Yes. And say thank you all. Thank you all. Thank you. Please like, Say subscribe. share and subscribe. Karavalicousinz 1,000. ಓಕೆ ಗೈಸ್, ಸೊ ನಾವೀಗ ಕೇಕ್ ಕಟ್ಟಿಂಗ್ ಮಾಡ್ಲಿಕ್ಕೆ ಇದ್ದೇವೆ. ನಮ್ಮ ಸ್ಟಾಫ್ ಇದ್ದಾರೆ ಹೋಟೆಲ್. ನಮ್ದು ಥೀಮ್ ಏನು ಅಂತ ಆಗ ಹೇಳಿದೆ ನಾವು. ಇವರಿಗೆಲ್ಲರಿಗೂ ಒಂದು ನಮ್ಮ ಚಾನಲ್ ಥ್ರೂ ಥ್ಯಾಂಕ್ಸ್ ಹೇಳೋ ಒಂದು ಥೀಮ್. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಟೈಮಿಗೆ ಸರಿಯಾಗಿ ಬಿಫೋರ್ ಟೈಮ್ ಡೆಲಿವರಿ ಕೊಟ್ಟೋದಕ್ಕೆ, ಮತ್ತೆ ಕಿಚನ್ ಸ್ಟಾಫ್ ನಮ್ಗೊಂದು ಕ್ವಾಲಿಟಿ ಫುಡ್ ಯಾವತ್ತು ಪ್ರಿಪೇರ್ ಮಾಡೋದಕ್ಕೆ, ಮತ್ತೆ ಮ್ಯಾನೇಜರ್ ಯಾವತ್ತು ನಮ್ಗೆ ಒಂದು ಒಳ್ಳೆ ಸರ್ವಿಸ್ ಮಾಡೋದಕ್ಕೆ, ಇವರಿಗೆಲ್ಲರಿಗೂ ಥ್ಯಾಂಕ್ಸ್. ಆಗಿ ನೀವು ಸಹ ಆಡಿಯನ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಯಾವಾಗ ಸಹ ಯಾವುದೇ ಒಂದು ಬೇಕರಿ ಆಗಲಿ ಅಥವಾ ಹೋಟೆಲ್ ಆಗಲಿ, ಎಲ್ಲಿಗೆ ಹೋಗ್ಲಿ, ಒಂದು ಯಾರು ನಿಮ್ಮೊಂದು ಸರ್ವ್ ಮಾಡ್ತಾರೆ ಅಲ್ಲಿ ಒಂದು ಥ್ಯಾಂಕ್ಸ್ ಹೇಳಿ. ಟಿಪ್ಸ್ ಎಲ್ಲ ಇಂಪಾರ್ಟೆಂಟ್, ಅವರಿಗೆ ನಿಮ್ಮ ಒಂದು ಥ್ಯಾಂಕ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಒಂದು ಅವರಿಗೆ ಒಂದು ಖುಷಿ ಆಗ್ತದೆ ಅದರಿಂದಾಗಿ. ಸೊ ಆ ಒಂದು ಥೀಮ್ ಅಲ್ಲಿ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇವರೆಲ್ಲರೊಟ್ಟಿಗೆ. ಸೊ ಸ್ಟಾರ್ಟ್ ಮಾಡುವ. ನಿಮ್ದು ಹ್ಯಾಪಿನೆಸ್ ಅನ್ನು ಉಂಟಲ್ಲ, ನಿಮ್ದು ಹ್ಯಾಪಿನೆಸ್ ಅನ್ನು ಬೇರೆಯವರೊಟ್ಟಿಗೆ ಶೇರ್ ಮಾಡಿ ಅದನ್ನು ನೀವೊಂದು ಸೆಲೆಬ್ರೇಟ್ ಮಾಡಿದ್ರೆ ಅದ್ರ ಹ್ಯಾಪಿನೆಸ್ ಪವರ್ ಡಬಲ್ ಆಗುತ್ತೆ. ಇದೊಂದು ಪಬ್ಲಿಸಿಟಿಗೆ ಮಾಡಿದ್ದು ಅಂತ ಹೇಳಲ್ಲ, ಇದರಿಂದ ನೋಡಿ ನಿಮ್ಗೆ ಸ್ವಲ್ಪ ಇನ್ಸ್ಪೈರ್ ಆಗಿ ನೀವು ಸಹ ಹೀಗೆ ಒಂದು ಸೆಲೆಬ್ರೇಟ್ ಮಾಡೋ, ನಿಮ್ಮ ಬರ್ಡೇ ಆಗ್ಲಿ ಯಾವುದೇ ಒಂದು ಇದಾಗ್ಲಿ, ಹೀಗೆ ರೆಸ್ಟೋರೆಂಟ್ ಅಲ್ಲಿ ನೀವು ಸ್ಟಾಫ್ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋ ಒಂದು ಇದು ಬರ್ಲಿ ಅಂತ ಹೇಳಿ ನಾವು ಒಂದು ಥೀಮ್ ಇದು. ಇದೊಂದು ಸೆಲೆಬ್ರೇಷನ್ ಹಾಕೊಂಡು ಮೆಮೊರೀಸ್ ಕ್ರಿಯೇಟ್ ಮಾಡಿ. ಮತ್ತೆ ಇವರು ಮಾತಾಡ್ತಾರೆ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಸ್ವಲ್ಪ ಖುಷಿ ಬರ್ತದೆ. ಖುಷಿ ಬರುತ್ತೆ. ಅವರಿಗೆ ಸ್ವಲ್ಪ ಇವರು ಸಹ ಮಾತಾಡ್ತಾರೆ ತಮಿಳಲ್ಲಿ. ನಾವು ತಮಿಳಲ್ಲಿ ತಮಿಳು ಬೇಡ. ಸರಿ ಕನ್ನಡ. ಸೊ ಅವ್ರ ಹತ್ರ ಕೇಳಿದ್ರು ನಾವು, ಕಿಚನ್ ಅಲ್ಲಿ ಯಾರ ಹತ್ರ ಥ್ಯಾಂಕ್ಸ್ ಹೇಳ್ತಾರೆ, ಯಾರು ಥ್ಯಾಂಕ್ಸ್ ಹೇಳುದು. ಸೊ ಅವ್ರು ತುಂಬಾ ಖುಷಿಯಾಗಿರ್ಬೋದು ನಮ್ದು ಈ ಒಂದು ಸೆಲೆಬ್ರೇಷನ್. ಸೊ ಕಟ್ ಮಾಡುವಲ್ಲ. ಹೋಗಿ ಹೋಗಿ ಮುಂದೆ, ನೀವು ಮುಂದೆ ಹೋಗಿ. ಕೇಕ್ ಕೊಡ್ಬೇಡು. ನಿಮ್ಗೆ ಕೇಕ್ ಕೊಡ್ಲಿಲ್ಲ. ಸಾರಿ. ಥ್ಯಾಂಕ್ ಯು ಸೋ ಮಚ್. ಅವರ ಮುಖದಲ್ಲಿ ಒಂದು ಸ್ಮೈಲ್ ನೋಡಿ ಅಂತ. ಹ್ಯಾಪಿನೆಸ್ ಇಷ್ಟೇ ಬೇಕಿರೋದಲ್ಲ ಆಕ್ಚುಲಿ. ಅಂದ್ರೆ ಈ ರೆಸ್ಟೋರೆಂಟ್ ಅಂತಲ್ಲ, ಈಗ ನಾರ್ಮಲ್ ಒಬ್ಬರು ಕ್ಲೀನ್ ಮಾಡುವಾಗಲಿ ಯಾವುದೇ ಒಂದು ವಿಷಯ, ಸಣ್ಣ ವಿಷಯಕ್ಕೆ ಒಂದು ಥ್ಯಾಂಕ್ಸ್ ಅಂತ ಹೇಳಿದ್ರು ಉಂಟಲ್ಲ, ಅವ್ರ ಮುಖದಲ್ಲಿ ಬರೋ ಸ್ಮೈಲ್, ಅದೇ ನಮಗೆ ಬ್ಲೆಸ್ಸಿಂಗ್ ಆಕ್ಚುಲಿ.
ಅನುರಾಗ್ ಅವರಿಗೆ ಏನಾದ್ರು ಹೇಳ್ತಿದ್ರೆ ಇದ್ರದ್ದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಆಕ್ಚುಲಿ ಈ ಬ್ಲಾಗ್ಗಿಂತ ಮುಂಚೆ ನಾವು ಅಣ್ಣನ ಮನೆಗೆ ಬರ್ತಾ ಇದ್ವಿ ಹೋಗ್ತಾ ಇದ್ವಿ ಏನ್ ಎಂಜಾಯ್ಮೆಂಟ್ ಇಲ್ಲ ಏನು ಇಲ್ಲ, ಮೆಮೊರೀಸೇ ಕ್ರಿಯೇಟ್ ಆಗ್ತಾ ಇಲ್ಲ. ಆದ್ರೆ ಇವಾಗ ಈ ಬ್ಲಾಗ್ ಸ್ಟಾರ್ಟ್ ಆದ್ನಿಂದ ಒಂದು ನನ್ಗೆ ಅಲ್ಲಿ ಹೋದ ನಂತರ, ಇಲ್ಲಿಂದ ಆ ಕಡೆ ಹೋದ ನಂತರ ನಂದು ಒಂದು ರಿಕಲೆಕ್ಟ್ ಮಾಡ್ತೇನೆ ಏನೆಲ್ಲ ಆಗಿದೆ ಅಂತ ಹೇಳಿ. ಈ ಒಂದು ಇದಿಲ್ಲ, ನಮ್ಗೇನೋ ಹ್ಯಾಪಿನೆಸ್ ಸಿಗುತ್ತೆ, ನಂತರ ಅವ್ರಿಗೇನೋ ಹ್ಯಾಪಿನೆಸ್ ಸಿಗುತ್ತೆ. ಈ ಸೆಲೆಬ್ರೇಷನ್ ಆಗಲಿ ಅಲ್ಲ ಬ್ಲಾಗ್ ಆಗಲಿ ಅದರಿಂದಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಇವ್ರದ್ದು ಮದುವೆ ಬೇಗನೆ ಉಂಟು. ನಮ್ದೆಲ್ಲ ಒಂದು ಪ್ಲಾನ್ ಆಗಿದೆ ಆಲ್ರೆಡಿ, ಮದುವೆ ಆಗ್ಲಿಕ್ಕಿಲ್ಲ ಅಂತ. ನಾವು ಅಲ್ಲ ನ್ಯಾಷನಲ್ ಟಿವಿಲಿ ಬರ್ತುಂಟು, ಮದುವೆ ಆಗ್ತಿಲ್ಲ ಅಂತ ಹೇಳ್ಬೇಡ. ಫಸ್ಟ್ ಇವರದೊಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಯಾರು ಹೈಲೈಟ್ ಆಗಿ ತೋರಿಸಿದ್ದೇವೆ. ಫ್ಯೂಚರ್ ಯೂಟ್ಯೂಬ್ ಸ್ಟಾರ್ ಅವರೊಂದು ಪ್ರಮೋಟ್ ಮಾಡ್ಲಿಕ್ಕಿದ್ದಾರೆ ಅವ್ರ ಚಾನಲ್ ಅನ್ನು. ಹೇಳಿ ಹೇಳಿ ನಿಮ್ಮ ಚಾನೆಲ್ ಬಗ್ಗೆ ಹೇಳಿ. ನಿಮ್ಮ ಚಾನೆಲ್ ನೋಡ ಎಂತದ ನೀನು ಚಾನಲ್ ಹೆಸರು ಹೇಳಿ ಮಾರ್ರೆ. ಹೆಸರೇಳ Crazy world. ಕೇಳಲಿಲ್ಲ. Subscribe ಮಾಡಿ, share ಮಾಡಿ. ಎಂತ ವಿಷಯ ಹೇಳಿ ಚಾನೆಲ್. Travel, cooking, ಬಸ್ಸಲ್ಲಿ ಹೋಗ್ತೀರಾ ಕಾರಲ್ಲಿ ಹೋಗ್ತೀರಾ? ಕಾರಲ್ಲಿ. ಅವರ ಪಾರ್ಟ್ನರ್ ಲಾಗ್ ಪಾರ್ಟ್ನರ್ ಇದ್ದಾರೆ ಈ ಕಡೆ ನೋಡಿ, ಅವ್ರದ್ದು ಪಾರ್ಟ್ನರ್ ಹೌದಾ? ಎಡಿಟಿಂಗ್ ಮಾಡ್ದಲ್ಲಿ ಇವರಲ್ಲ ಎಂತ ಎಲ್ಲ ಆಲ್ರೌಂಡರ್ ಮಾರ, ಎಂತ ಅವಶ್ಯಕತೆ ಆಗ್ಬೋದು. ಎಂತ ಮಾಡೋದು ನಾನು. ಇಲ್ಲೊಬ್ರು ಸರ್ವ್ ಮಾಡ್ತಿದ್ದಾರೆ ಆಯ್ತಾ ನಮ್ಗೆ ನೋಡಿ. ಓಕೆ ಅಂಡ್ ಟು ಅಮ್ಮ ಭಯಂಕರ ಇದು. ಒಂದು ಪ್ಲಾನ್ ಒಂದು ಅಂದ್ರೆ ಇವರು ಯಾವತ್ತು ಸರ್ವ್ ಮಾಡ್ತಾರಲ್ಲ, ಮತ್ತೆ ಇವರನ್ನು ಕೂತ್ಕೊಳ್ಳಿಸಿ ಇವರೊಟ್ಟಿಗೆ ಊಟ ಮಾಡುವ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ನೋಡ ರಿಕ್ವೆಸ್ಟ್ ಮಾಡಿದೆ ನಾನು, ಅವ್ರು ಫ್ರೀ ಇದ್ರೆ ಬರ್ತಾರೆ ಆಯ್ತಾ. ನೋಡು ಬಂದ್ರು So, ಬನ್ನಿ. ತಮಿಳ ನನಗೆ ತಮಿಳ್ ನಂಗೆ ಅರ್ಥ ಆಗುದಿಲ್ಲ, ಆದ್ರೆ ಸಹ ತಮಿಳಲ್ಲಿ ಏನ್ ಹೇಳುದು ಬನ್ನಿ. ಒಕ್ಕಾರಂಗ ಅಲ್ಲ ಇವರು ನಮ್ಗೆ ನೋಡಿ ಇಷ್ಟೆಲ್ಲ ಸರ್ವ್ ಮಾಡಿದ್ದಾರೆ ಇಲ್ಲಿ. ಸೊ ನಮ್ದು ಒಂದು ಗೆಸ್ಚರ್ ಏನು ಗೊತ್ತಾ, ನಾವು ಸಹ ಒಂದು ಇವರಿಗೆ ಒಂದು ಸರ್ವ್ ಮಾಡುವ ಅಂತ ಒಂದು ಇದೊಂದು ಪಬ್ಲಿಸಿಟಿ ಸ್ಟಂಟ್ ಏನಲ್ಲ, ಬಟ್ ಒಂದು ಅವರಿಗೆ ಒಂದು ಖುಷಿ ಆಗಲಿ, ಸ್ವಲ್ಪ ನಮಗೆ ಸಹ ಒಂದು ಖುಷಿ. ಯಾವತ್ತು ನಾವು ಬರುವಾಗ ಅವ್ರು ನಮ್ಗೆ ಸರ್ವ್ ಮಾಡ್ತಾರೆ. ಇವತ್ತು ನಂಗೆ ಸರ್ವ್ ಅವನಿಗೆ ಖುಷಿ ಜಾಸ್ತಿ ಕೊಡ್ಬಾರ್ದು ಅವನಿಗೆ. ಚಿಕನ್ ಒಂದು ಚೇರೆ ಬೀಸಿ. ಓಕೆ ಒಂದು ಚೇರೆ ಬೀಸಿ. ಈ ಒಂದು ಹ್ಯಾಪಿನೆಸ್ ಬೇರೆ ಆಯ್ತಾ, ಇದೊಂದು ಹ್ಯಾಪಿನೆಸ್. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಫೈನಲಿ ನಾವು ಇವತ್ತು ಸೆಲೆಬ್ರೇಷನ್ ಕಂಪ್ಲೀಟ್ ಆಯ್ತು. ತುಂಬಾ ಖುಷಿ ಆಯ್ತು ಮಾರ್ರೆ. ಬಟ್ ಇವತ್ತು ಸ್ಟಾಫ್ ಒಟ್ಟಿಗೆ ಊಟ ಸಹ ಮಾಡಿದೆವು. ಒಳ್ಳೆ ಒಂದು ಸೆಲೆಬ್ರೇಷನ್ ಹೊಟ್ಟೆಲ್ಲ ತುಂಬಿತು. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿಗೆ ನಾವು ವೈಂಡ್ ಅಪ್ ಮಾಡ್ತಿದ್ದೇವೆ. ಎಲ್ಲ ಸ್ಟಾಫ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ಎಲ್ಲರೂ ಸಿಕ್ಕಿ. ಕಿಚನ್ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಹಾಗೆ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಿದ್ದೇವೆ. ನಿಮ್ಗೆಲ್ಲರಿಗೆ ಇಷ್ಟ ಆಯ್ತಾ ಆಗಬಹುದು ಅಂತ ಅನ್ಕೊಳ್ಳಿ. ದಯವಿಟ್ಟು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋಸ್ ಲೈಕ್ ಕೊಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ, ಏನೆಲ್ಲ ಇದೆ ಅದೆಲ್ಲ ಮಾಡಿ. ಸೊ ಇನ್ನೊಂದು ವಿಡಿಯೋ ಒಟ್ಟಿಗೆ ನಾವು ನಿಮ್ಗೆ ಸಿಗ್ತೇವೆ. ಅಲ್ಲಿಯವರೆಗೆ ಬಾಯ್ ಬಾಯ್, ಸಿ ಯು ಸೂನ್. रुको जरा, सबर करो.